ಇವತ್ತು ನಾವು ನಮ್ಮ KGMOI ಸಂಘ ಹಾಗೂ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘ ಹಾಗೂ ಆರೋಗ್ಯ ಇಲಾಖೆಯ ಎಲ್ಲ ವೃಂದ ಸಂಘದ ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀವಿ. ಮುಖ್ಯ ವಿಷಯ ಒಂದೇ ಇರೋದು, ನಮ್ಮ ಇಡೀ ರಾಜ್ಯದಲ್ಲಿ ನಾಳೆಯಿಂದ 11ನೇ ತಾರೀಕಿಂದ ನಮ್ಮ ಸಂಘ ಎಲ್ಲ ವೃಂದದ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ವೃಂದದ ಅವರು ಕೂಡ ಸೇರಿ ನಾವು ಮುಷ್ಕರಕ್ಕೆ ಇಳಿದಿದ್ದೇವೆ. ನಮ್ಮ ಬೇಡಿಕೆಗಳು ಕೆಲವು ವರ್ಷಗಳಿಂದ ಕೊಡ್ತಾನೇ ಬರ್ತಾ ಇದ್ದೀವಿ ಸರ್ಕಾರಕ್ಕೆ, ಆದರೆ ಇಲ್ಲಿ ತನಕ ಯಾವುದೂ ಈಡೇರಿಲ್ಲ. ಹಾಗಾಗಿ ಈ ಕಳೆದ 1 ವರ್ಷದಿಂದ ಸಾಧಾರಣ 6 ಬಾರಿ ಲಿಖಿತವಾಗಿ ನಾವು ಸರ್ಕಾರಕ್ಕೆ ಲಿಖಿತ ಮೂಲಕ ನಮ್ಮ ಸಂಘದಿಂದ ಕೇಂದ್ರ ಸಂಘದಿಂದ ಕೊಟ್ಟಿದ್ದೀವಿ. ಹಾಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೂಡ 6 ಬಾರಿ ಲಿಖಿತವಾಗಿ ಕೊಟ್ಟಿದ್ದಾರೆ. ಮತ್ತು ಹಲವು ಬಾರಿ ಮೀಟಿಂಗೆಲ್ಲ ಆಗಿದೆ, ಮೌಖಿಕವಾಗಿ ತುಂಬ ಸಲ ಕೂಡ ನಾವು ಹೇಳಿದ್ರು ಕೂಡ ನಮ್ಮ ಬೇಸಿಕ್ ಏನೆಲ್ಲ ಇದೆ ಅದು ಕೂಡ ಈಡೇರಿಲ್ಲ. ಹಾಗಾಗಿ 13ನೇ ತಾರೀಕು ಫೆಬ್ರವರಿ ನಮ್ಮ ಕೇಂದ್ರ ಸಂಘ ಏನು ತೀರ್ಮಾನಿಸಿತ್ತು ಅಂದರೆ ಒಂದು 12 ಪಾಯಿಂಟ್ ಎಜೆಂಡಾ ಮಾಡಿದ್ವಿ ಕಾಮನ್ ಆಗಿ. ಇದು ಖಾಲಿ ವೈದ್ಯರದ್ದು ಮಾತ್ರ ಅಲ್ಲ ಮುಷ್ಕರ, ಎಲ್ಲ ವೃಂದದವರು, ನಮ್ಮ ABCD ಗ್ರೂಪ್ ಎಲ್ಲ ವೃಂದದವರು ಸೇರಿ ಮಾಡ್ತಿರೋದೊಂದು ಪ್ರೊಟೆಸ್ಟ್ ಅಂತ ಹೇಳ್ಬೋದು. ಮುಷ್ಕರಕ್ಕಿಂತ ನಾನು ಹೇಳೋದು ಪ್ರತಿಭಟನೆ ಥರ. ಇದಕ್ಕೆ 13ನೇ ತಾರೀಕು ಜನವರಿ ನಾವು ಸರ್ಕಾರಕ್ಕೆ ಲಿಖಿತವಾಗಿ ನಾವು ನೋಟಿಸ್ ಕೊಟ್ವಿ. ನಮ್ಮ 12 ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ನಾವು 11ನೇ ತಾರೀಕಿಂದ 11 ಮಾರ್ಚ್ ನಾಳೆಯಿಂದ 13 ಫೆಬ್ರವರಿಗೆ ಫೆಬ್ರವರಿ 13ಕ್ಕೆ ಕೊಟ್ಟದ್ದು. ಹೌದು, ನಮ್ಮ 8ನೇ ತಾರೀಕು ಫೆಬ್ರವರಿ ನಮ್ಮ ಇಡೀ ರಾಜ್ಯದ ಎಲ್ಲ ಅಧ್ಯಕ್ಷರು ಅವರ ಮೀಟಿಂಗ್ ಕರೆದಿದ್ದರು ಬೆಂಗಳೂರಲ್ಲಿ. ಆವಾಗ ಈ ಎಲ್ಲ ಪಾಯಿಂಟ್ಸು ನಿರ್ಣಯ ಮಾಡಿ 13 ಫೆಬ್ರವರಿಗೆ ಸರ್ಕಾರಕ್ಕೆ ಈ ಮನವಿ ಕೊಟ್ಟು, ಹಾಗೆ ಅದರಲ್ಲಿ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಏನಂದರೆ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅಂದರೆ 11ನೇ ತಾರೀಕು ಮಾರ್ಚಿಂದ ನಾವು ಮುಷ್ಕರಕ್ಕೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಂತ. ಪ್ರತಿಭಟನೆ ಏನಂದರೆ 11ರಿಂದ 15ನೇ ತಾರೀಕು ಮಾರ್ಚ್, ಈ ಒಂದು 4-5 ದಿನ ನಾವು ಕಪ್ಪು ಪಟ್ಟಿ ಧರಿಸಿ ನಾವು ಖಾಲಿ ಎಮರ್ಜೆನ್ಸಿ ಮಾತ್ರ ನೋಡುವಂಥದ್ದು. 11ರಿಂದ 15 ಮಾರ್ಚ್ ತುರ್ತು ಚಿಕಿತ್ಸೆ ಮಾತ್ರ, OPD ಇಲ್ಲ, OPD ನಾವು ಮಾಡ್ತಾ ಇಲ್ಲ, ಖಾಲಿ ತುರ್ತು ಚಿಕಿತ್ಸೆ ಮಾತ್ರ ಕೊಡ್ತಾಯಿದ್ವಿ. ಅದಾಗಿಯೂ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ 16ನೇ ತಾರೀಕಿಂದ ನಾವು ಕಂಪ್ಲೀಟ್ ಗೈರಾಜರಾಗಿ ಪೂರ್ತಿ ವ್ಯವಸ್ಥೆ ನಾವು ಬಂದ್ ಮಾಡಲಿಕ್ಕಿದ್ದೇವೆ. ನಮ್ಮ ಬೇಡಿಕೆಗಳು ನಾನು ಓದಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲಕಾಲಕ್ಕೆ ಸಮರ್ಪಕವಾಗಿ ಇಲಾಖೆಯಿಂದ ಔಷಧಿಗಳನ್ನು ಸರಬರಾಜು ಮಾಡುವುದು. ನಮಗೆ ಸಾಧಾರಣ ಈಗ ಒಂದು 6 ತಿಂಗಳಿಂದ 8 ತಿಂಗಳಂತಲೇ ಹೇಳ್ಬೋದು ಔಷಧಿಗಳಿಗೆ ಸರಬರಾಜು ಆಗ್ತಾಯಿಲ್ಲ. ನಮ್ಮ ಕೇಂದ್ರ ಲಾಜಿಸ್ಟಿಕ್ಸಿಂದನೇ ಬರ್ತಾಯಿಲ್ಲ, ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಲಾಜಿಸ್ಟಿಕ್ಸಲ್ಲೂ ಔಷಧಿಗಳಿಲ್ಲ. ಹಾಗಾಗಿ ನಿಮ್ಮ ಹಂತದಲ್ಲಿ ಖರೀದಿ ಮಾಡಿ, ನಿಮ್ಮ ಅನುದಾನವನ್ನು ಬಳಸಿ ನೀವು ಖರೀದಿ ಮಾಡಿ ಅಂತ ಹೇಳ್ತಾರೆ. ಅದು ಏನೋ ಒಂದು ಅಲ್ಪ ಸ್ವಲ್ಪ ಇದ್ದ ಅನುದಾನನೆಲ್ಲ ಔಷಧಿ ಖರೀದಿ ಮಾಡಿ ಮುಗಿಸಿ ಆಯಿತು. ಇನ್ನು ಮೇಲೆ ನಮ್ಮಲ್ಲಿ ಆ ಅನುದಾನಗಳು ಇಲ್ಲ, ಬೇರೆ ಅಂದರೆ ನಮಗೆ ಸೋರ್ಸ್ ಇಲ್ಲ. ಹೌದು, ಆರೋಗ್ಯ ರಕ್ಷಣೆ ಅದರದ್ದು ಹಣ ಬರೋದಿಲ್ಲ ನಮಗೆ. ಈಗ ಏನಂದರೆ ಮೊದಲು NFDS ಅಂತ ಬರ್ತಾಯಿತ್ತು, ಖರೀದಿ ಮಾಡಲಿಕ್ಕೇ ನ್ಯಾಷನಲ್ ಫ್ರೀ ಡ್ರಗ್ ಸ್ಕೀಮ್ ಅಂತ, NFDS ಅಂತ. ಅದು ಕಾಲಕಾಲಕ್ಕೆ 15,000 ಆಗಲಿ 20,000 ಆಗಲಿ ಬರ್ತಾಯಿತ್ತು, ಎಮರ್ಜೆನ್ಸಿ ಡ್ರಗ್ ಪ್ರೊಕ್ಯೂರ್ಮೆಂಟಿಗೆಲ್ಲ ಬರ್ತಾಯಿತ್ತು. ಅದರಲ್ಲಿ ನಮ್ಮ ಈ ಏನೆಲ್ಲ ಮೆಡಿಸಿನ್ಸ್ ಬೇಕು ನಾವು ಪ್ರೊಕ್ಯೂರ್ ಮಾಡ್ತಾಯಿದ್ವಿ. ಈಗ ಎಲ್ಲ ಬಂದಾಗಿದೆ.
ಇದು ನಾವು ಖರೀದಿ ಮಾಡ್ತಾ ಇರೋದು ಸ್ಟೇಟ್ ಇದೆ. ಅದು ಎಷ್ಟಂತ ಇಲ್ಲ, ಕಾಲಕ್ಕೆ 15,000, ಒಂದು 20,000, 45,000 ಒಮ್ಮೆ, ಕೆಲವೊಮ್ಮೆ ಬಿಡುಗಡೆ ಆದಾಗೆ ಒಂದು ಸಾಧಾರಣ ಒಂದು 40,000 ಇಂದ 50,000 ವರ್ಷಕ್ಕೆ ಬರ್ತಾಯಿತ್ತು. ಹಾಂ, ಸೊ ಇದು ನಮಗೆ ಬಹುತೇಕ ಸಾಲ್ತಾ ಇತ್ತು. ಆದರೆ ಈಗ ಕಳೆದ ಒಂದು 8-9 ತಿಂಗಳಿಂದ ನಮ್ಮ ಲಾಜಿಸ್ಟಿಕ್ಸಿಂದ ಏನು ಇಂಥದ್ದು ಬರ್ತಾ ಇಲ್ಲ. ನಮಗೆ ಬೇಕಾದ ಇಲ್ಲ, ಅದು ದುಡ್ಡು ಸ್ಟಾಪ್ ಆಗಿದೆ, ಕಂಪ್ಲೀಟ್ ಸ್ಟಾಪ್ ಆಗಿದೆ. NFDS ಕಂಪ್ಲೀಟ್ ಸ್ಟಾಪ್ ಆಗಿದೆ. ನಮ್ಮ ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ಇಟ್ಟು ನಮ್ಮ ಆಯುಷ್ಮಾನ್ ಫಂಡಲ್ಲಿ ಏನು ನಾವು ಕಲೆಕ್ಟ್ ಮಾಡಿದ್ವಿ, ಆ ಫಂಡಲ್ಲಿ ನಾವು 40% ನಾವು ಔಷಧಿಗೆ ಮತ್ತು ಉಪಕರಣಗಳಿಗೆ ಯೂಸ್ ಮಾಡ್ಬೋದು ಅಂತ ಒಂದು ಇದಿದೆ. ಅದನ್ನು 100ಕ್ಕೆ 100 ನಾವು ಉಪಕರಣಗಳು ಯಾವುದು ತೆಗಿತಿಲ್ಲ, ಎಲ್ಲ ಔಷಧಿಯನ್ನು ತೆಗೊಳ್ತಾ ಇದ್ವಿ, ಪರ್ಚೇಸ್ ಮಾಡ್ತಾಯಿದ್ವಿ. ಹಾಗಾಗಿ ಈ ಫಂಡ್ ಕೂಡ ಕಮ್ಮಿ ಆಗ್ತಾ ಹೋಗಿದೆ. ಈಗ ಮುಗಿತಾ ಬಂತು. ಕೆಲವು PHCಸಲ್ಲಿ ಇನ್ಪೇಷಂಟ್ಸ್ ಇಲ್ಲದಿದ್ದ PHCಸಲ್ಲೆಲ್ಲ ಅಲ್ಲಿ ಆಯುಷ್ಮಾನ್ ಭಾರತ್ ಕೂಡ ಕಮ್ಮಿ ಆಗ್ತದೆ, ಅನುದಾನ ಕೂಡ ಕಮ್ಮಿ ಇರ್ತದೆ. ಸೊ ಟೋಟಲಿ ಔಷಧಿ ಇಲ್ಲದ ಪರಿಸ್ಥಿತಿ ಆಗಿದೆ. ಇದೊಂದು ಆದರೆ ಭಾಳ ಒಂದು ಮುಖ್ಯವಾದಂಥ ವಿಷಯ. ಇನ್ನು C&R ಅಂದರೆ ವೃಂದ ಮತ್ತು ನೇಮಕಾತಿ ನಿಯಮಗಳು, ಎರಡನೇದು, ಇದು ಪ್ರತಿ 3 ವರ್ಷಕ್ಕೆ ಅಪ್ಗ್ರೇಡ್ ಆಗ್ತಾ ಹೋಗಬೇಕು, ತಿದ್ದುಪಡಿ ಆಗ್ತಾ ಇರಬೇಕು. ಆದರೆ ಇದು 53 ವರ್ಷದಿಂದ ತಿದ್ದುಪಡಿ ಆಗಿಲ್ಲ. 1973ಯಲ್ಲಿ ಆದಂಥ C&R ರೂಲ್ಸು ಏನು ವೃಂದ ಮತ್ತು ನೇಮಕಾತಿ ಇದೆ, ಇಲ್ಲಿ ತನಕ ತಿದ್ದುಪಡಿನೇ ಮಾಡಿಲ್ಲ. ಈ ರೀತಿಯಲ್ಲಿ ಏನಾಗ್ತದೆ ಅಂದರೆ, ಬೇರೆ ಡಿಪಾರ್ಟ್ಮೆಂಟಲ್ಲಿ ನೋಡ್ತೀರಾ, ಒಬ್ಬ ಜೂನಿಯರ್ ಇಂಜಿನಿಯರಿಗೆ ಬರ್ತಾನೆ, AE ಆಗ್ತಾನೆ, JE ಆಗ್ತಾನೆ, ಎಲ್ಲ ಇದಾಗ್ತಾ ಹೋಗ್ತದೆ. ಅವ್ರಿಗೆ ಸೂಪರ್ಡೆಂಟ್ ಇಂಜಿನಿಯರ್ ಆಗ್ಬೋದು. ನಮ್ಮಲ್ಲಿ ಎಂಥದಿಲ್ಲ, ಮೆಡಿಕಲ್ ಆಫೀಸರ್ ಆಗಿ ಕಡೆಗೂ ರಿಟೈರ್ ಆಗೋದು ಮೆಡಿಕಲ್ ಆಫೀಸರ್ ಆಗಿ. ಮತ್ತು ಇನ್ನೊಂದು ಏನಂದರೆ, ನಮ್ಮಲ್ಲಿ ಪ್ರಮೋಷನ್ ಅಂತ ಇಲ್ಲವೇ ಇಲ್ಲ. ಅವ್ರಿಗೆ ಪೋಸ್ಟಿಂಗ್ ಅಂದರೆ, ಇವಾಗ ನಾನು DHO ಆಗಿದ್ದೀನಿ, ನೆಕ್ಸ್ಟ್ DHO ಆಗಲಿಕ್ಕೆ ಸಾಧ್ಯತೆ ಇದೆ. ಆದರೆ DHO ಆದವ್ರನ್ನ ಮತ್ತೆ ಅವರು ಮೆಡಿಕಲ್ ಆಫೀಸರ್ ಆಗಿ PHCಗೆ ಕಳಿಸ್ಬೋದು. ಸೊ ನಮ್ಮಲ್ಲಿ ಎಷ್ಟೋ ಜನ ಆಗಿರೋರು DD ಆದವರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟ್ರಾನ್ಸ್ಫರ್ ಆಗಿ ಹಾಕಿದ್ದಾರೆ. DHOಸು ಟ್ರಾನ್ಸ್ಫರ್ ಮಾಡಿದ್ದು ಅವರಿಗೆ ಮೆಡಿಕಲ್ ಆಫೀಸರಾಗಿ PHCಗೆ ಹೇಗೆ ಆಗ್ತದೆ? ಒಂದು ಉನ್ನತ ಪೊಸಿಷನಿಂದ ಈ C&R ರೂಲ್ಸ್ ತಿದ್ದುಪಡಿನೇ ಆಗಿಲ್ಲ. ಸೊ ಇದಕ್ಕಾಗಿ ನಮಗೆ ಇದೊಂದು ತಿದ್ದುಪಡಿ ಆಗಲೇಬೇಕು ಅಂತ ಇದೆ. ಮತ್ತು ಇಲಾಖೆ ಎಲ್ಲ ವೃಂದದ ಜ್ಯೇಷ್ಠತೆ ಪಟ್ಟಿಯನ್ನು ಕಾಲಕ್ಕೆ ಪ್ರಕಟಿಸಬೇಕು. ನಮ್ಮಲ್ಲಿ ಎಷ್ಟೋ ವರ್ಷಗಳಿಂದ ಇನ್ನೂ ಪ್ರಕಟಣೆ ಆಗಿಲ್ಲ ಜ್ಯೇಷ್ಠತೆ, ಸೀನಿಯಾರಿಟಿ ಲಿಸ್ಟೇ ಇಲ್ಲ ನಮ್ಮಲ್ಲಿ. ಇದು ನಮ್ಮ ಸ್ಟೇಟಿಂದ ಆಗಬೇಕಾಗಿರೋದಂಥದ್ದು. ಅವರು ನಮ್ಮ ಮೇಲೆ ಆಗ್ತಿದ್ದಾರೆ. ಈಗ ಏನಾದರೂ ನೀವು ಕೊಟ್ಟಿಲ್ಲ, ಅದಕ್ಕೆ ನಾವು ಮಾಡಿಲ್ಲ ಅಂತ. ಇದು ಸರ್ಕಾರದಿಂದನೇ ಆಗಬೇಕಾಗಿರೋದು. ಯಾಕಂದರೆ ನಮ್ಮ ಫುಲ್ ಕಂಪ್ಲೀಟ್ ಡೀಟೇಲ್ಸು SR ಎಲ್ಲ ಅವ್ರ ಹತ್ರ ಇದೆ. ಹೌದು, ಆರೋಗ್ಯ ಇಲಾಖೆಯಿಂದ ಆಗಬೇಕಾಗಿರೋದು. ಇಲಾಖೆಯ ಎಲ್ಲ ವೃಂದದ ಯಾವುದೇ ಅಧಿಕಾರಿ ನೌಕರರಿಗೆ ಕಳೆದ 5 ವರ್ಷಗಳಿಂದ ಮುಂಬಡ್ತಿ ನೀಡಿರುವುದಿಲ್ಲ. 5 ವರ್ಷದಿಂದ ಎಲ್ಲೂ ನಮಗೆ ನಮ್ಮ ಇಲಾಖೆಯಲ್ಲಿ ಎಲ್ಲ ವೃಂದದವ್ರಿಗೆ, ನಾನು ಹೇಳ್ತಾ ಇರೋದು ವೈದ್ಯರುಗಳ ಎಲ್ಲ ವೃಂದದವರಿಗೆ ಮುಂಬಡ್ತಿನೇ ಕೊಟ್ಟಿಲ್ಲ 5 ವರ್ಷದಿಂದ. ಈಗ ಮುಂಬಡ್ತಿ ಕೊಡಬೇಕು ಅಂತಾದರೆ ನೀವು ಹೇಳಿದಂಥ ಎರಡನೇ ಹೌದು, ಅದು ಒಂದು ಆದರೆ ನಿಯಮ ಅದು C&R ಆಗದಿದ್ದರೂ ಕೂಡ ಮುಂಬಡ್ತಿನ ಕೊಡ್ಬೋದು ಸರ್ಕಾರ. ಇನ್ಕ್ರಿಮೆಂಟ್ ಟೈಮ್ ಬೌಂಡ್ ಎಲ್ಲ ಕೊಡ್ಬೋದು. ಅಂದರೆ ನಮ್ಮಲ್ಲಿ ಏನಂದರೆ, ಫಸ್ಟು ಸೇರಿದ ಹೊಸ ವೈದ್ಯರು ಇಲ್ಲಾಂದರೆ ಯಾರೇ ಇರಲಿ ನಮ್ಮ ವೃಂದದವರು, ಅವ್ರಿಗೆ 2 ವರ್ಷ ಪ್ರೊಬೇಷನರಿ ಅಂತ ಬರ್ತದೆ. ಆ ಪ್ರೊಬೇಷನರಿ ಪೀರಿಯಡಲ್ಲಿ ನಾವೊಂದು ಪರೀಕ್ಷೆ ಬರೀಬೇಕಾಗ್ತದೆ. ಆ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿ ಅದಾದ ನಂತರ 2 ವರ್ಷದಲ್ಲಿ ನಮಗೆ ಮುಂಬಡ್ತಿ ಸಿಕ್ಕಲೇಬೇಕು. ಪರ್ಮನೆಂಟ್ ಪೋಸ್ಟಿಂಗ್ ಅಂತ ಆಗ್ತದೆ. ಇದು ಹಾಗೇ ಇಲ್ಲ. ಹೌದು, ಪ್ರೊಬೇಷನರಿ ಬಿಟ್ಟು ಇದು ಆಗಿಲ್ಲ ನಮ್ಮಲ್ಲಿ. ಕಳೆದ 5 ವರ್ಷದಿಂದ ಆಗಿಲ್ಲ ಇದು. ನಾವು ಕೋವಿಡ್ ಟೈಮಲ್ಲಿ ಹಲವಾರು ಡಾಕ್ಟರ್ಸ್ನ ನೇಮಕಾತಿ ಮಾಡಿದರು, ಎಮರ್ಜೆನ್ಸಿ ಬೇಸಿಸಲ್ಲಿ ಪರ್ಮನೆಂಟ್ ಪೋಸ್ಟಿಗೆ ಅಂತ. ಆ ಟೈಮಲ್ಲಿ ಎಲ್ಲ ಕರೆಕ್ಟಾಗಿ ಯೂಸ್ ಮಾಡಿ ಇವತ್ತಿಗೆ 6 ವರ್ಷ ಆಯಿತು. 21 ಆಗಿದ್ದು 5 ವರ್ಷ ಕಳೀತು. ಇವತ್ತಿಗೂ ಅವ್ರಿಗೆ ಪ್ರೊಬೇಷನರಿ ಡಿಕ್ಲೇರ್ ಮಾಡಿಲ್ಲ.
ಇಲ್ಲದ್ರೆ ನಾವೆಲ್ಲ ಇದ್ದಾಗ ಕಾಲಕ್ಕೆ 2 ವರ್ಷ ಆದ ಕೂಡಲೇ ನಾವು ಪರೀಕ್ಷೆ ಬಂದ ಕೂಡಲೇ ಒಂದು 2-3 ತಿಂಗಳಲ್ಲಿ ಆಟೋಮೆಟಿಕ್ಕಾಗಿ ಡಿಕ್ಲೇರ್ ಆಗ್ತಾಯಿತ್ತು. ಈಗ ಅದಾದ ನಂತರ 23, 24, 25, 26, 4 ವರ್ಷ ಆದರೂ ಕೂಡ ಇನ್ನೂ ಡಿಕ್ಲೇರ್ ಆಗಿಲ್ಲ. ಹೌದು. ಸೊ ಇದು ಡಿಕ್ಲೇರ್ ಆಗಬೇಕು ಅಂತ. ಇನ್ನು ನಿಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ಸರ್ಕಾರದಲ್ಲಿ ಮುಂಚೆ ಇನ್ ಸರ್ವಿಸ್ PG ಕೋಟಾ ಅಂತ ಇತ್ತು. ಈಗ ಎಲ್ಲ ವೈದ್ಯರು ಬಹುಶಃ ಇಲ್ಲಿ ಮಕ್ಕಳ ತಜ್ಞರಿದ್ದಾರೆ, ಇಲ್ಲಿ ಮೆಡಿಕಲ್ ಸ್ಪೆಷಲಿಸ್ಟ್ ಇದ್ದಾರೆ, ಎಲ್ಲರೂ ಕೂಡ ಈ ಒಂದು ಸ್ಕೀಮಲ್ಲಿ ಏನಂತಾರೆ ಇನ್ ಸರ್ವಿಸು 5 ವರ್ಷ ಸರ್ವಿಸ್ ಮಾಡಿದ ನಂತರ ಅವ್ರಿಗೊಂದು ಕೋಟ ಕೊಡ್ತಾಯಿದ್ರು ಗೌರ್ಮೆಂಟಲ್ಲಿ PG ಮಾಡಲಿಕ್ಕೆ, ಉನ್ನತ ಶಿಕ್ಷಣ ಮಾಡಲಿಕ್ಕೆ. ಮತ್ತು ಅವರು ಮಾಡಿದ ನಂತರ ಅವರು ಸರ್ಕಾರಿ ಸೇವೆಯಲ್ಲೇ ಇರಬೇಕು ಅಂತ ಒಂದು ಬಾಂಡ್ ಕೂಡ ತಗೊಳ್ತಾಯಿದ್ರು. ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಇರುವಂಥ ಎಲ್ಲ ಸ್ಪೆಷಲಿಸ್ಟು, ಎಲ್ಲ 100ಕ್ಕೆ 100 ಸ್ಪೆಷಲಿಸ್ಟು ಇದರಿಂದನೇ ಸರ್ಕಾರದಿಂದನೇ PG ಮಾಡಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ ಇದನ್ನು ತೆಗಿಬೇಕು ಅಂತ ಮಾಡಿದ್ದಾರೆ. ಈ ಟೈಮ್ ಬೌಂಡ್ ಇದು ವಾಟ್ ಇನ್ ಸರ್ವಿಸ್ ಕೋಟನೇ ತೆಗಿಬೇಕು, ಅವಕಾಶನೇ ಇಲ್ಲದಾಗ ಮಾಡಿದ್ದಾರೆ. ಅದು ಹೇಗೆ ಮಾಡಿದ್ದಾರೆ ಅಂದರೆ 3 ಸ್ಪೆಷಲಿಸ್ಟಿಗೆ ಮಾತ್ರ ಕೊಡ್ತೀವಿ. ಯಾವುದು ಮಕ್ಕಳ ತಜ್ಞರು, ಹೆರಿಗೆ ತಜ್ಞರು ಮತ್ತು ಅರವಳಿಕೆ ತಜ್ಞರು 3 ಜನಕ್ಕೆ ಮಾತ್ರ ನಾವು PGಗೆ ನಾವು ಮಾಡ್ತೀವಿ. ಮತ್ತು ಯಾವುದೇ ಬೇರೆ ಸ್ಪೆಷಲಿಸ್ಟ್ಗೆ ನಾವು ಅವಕಾಶ ಇಲ್ಲ ಅಂತ ಮಾಡಿದ್ದಾರೆ. ಹೆರಿಗೆ ತಜ್ಞರು ಮತ್ತು ಅರವಳಿಕೆ ಇವರಿಗೆ ಮಾತ್ರ, ರಾಜ್ಯದ. ಸೊ ಈಗ ಏನಾಗ್ತಿದೆ ಅಂದರೆ ಎಷ್ಟೋ ಯಂಗ್ ಡಾಕ್ಟರ್ಸ್ ಸೇರಿರೋದೇ ಅದರಿಂದ ಅವ್ರಿಗೆ ಅಟ್ರಾಕ್ಷನ್ ಅಂದರೆ ನಮಗೆ PG ಸಿಗ್ತದೆ ಅಂತ. ಯಾಕಂದರೆ ಈ ಟೈಮಲ್ಲಿ ಅವ್ರಿಗೆ ಕಂಪ್ಲೀಟ್ ವೇತನ ಸಿಗ್ತಾಯಿತ್ತು, ಆ 3 ವರ್ಷ ರಜನೂ ಸಿಗ್ತಾಯಿತ್ತು, ಪೇಯ್ಡ್ ಲೀವ್ ಫಾರ್ ಮತ್ತು ಬಂದು ಸರ್ಕಾರದಲ್ಲೇ ಸೇವೆ ಸಲ್ಲಿಸ್ತಿದ್ರು. ಸೊ ಹಾಗಾಗಿ ನಮ್ಮಲ್ಲಿ ಸ್ಪೆಷಲಿಸ್ಟ್ಗಳು ಕೊರತೆ ಅಷ್ಟೊಂದು ಇರಲಿಲ್ಲ. ಈಗ ಬರುವಂಥ ಕಾಲದಲ್ಲಿ 100ಕ್ಕೆ 100 ಖಾಲಿ ಇರ್ತದೆ, ಸ್ಪೆಷಲಿಸ್ಟ್ಗಳು ನಮ್ಮಲ್ಲಿ ಇಲ್ಲದಾಗ ಆಗ್ತದೆ. ಇವಾಗ ನೀವು ನೋಡ್ಬೋದು, ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ, ಎಲುಬು ಶಸ್ತ್ರಚಿಕಿತ್ಸೆ ಆಗ್ತದೆ. ಎಷ್ಟು ಆಗ್ತಾಯಿದೆ? ಹೇಗೆ ಆಯಿತು? ಇದು ಇನ್ಕೋಟ ಸರ್ವೀಸಲ್ಲಿ ಹೋದವರು ಮತ್ತೆ ಅವರು ಇಲಾಖೆಗೆ ಮಾಡ್ತಾ ಇರೋದು ಸೇವೆ. ಸೊ ಇದನ್ನು ಕಟ್ ಆಫ್ ಮಾಡಿದರೆ ಎಲ್ಲ ಕಂಪ್ಲೀಟ್ ಸ್ಪೆಷಲೈಸೇಷನ್ ಕಂಪ್ಲೀಟ್ ಪ್ರೈವೇಟ್ ಅವ್ರಿಗೆ ಹೋಗ್ತದೆ. ಇಲ್ಲಿ ಒಂದು ಚಿಕ್ಕ ಡೌಟ್ ಸರ್, ಕ್ಲಿಯರ್ ಮಾಡಿ. ಈಗ ಉದಾಹರಣೆಗೆ 2 ಡಾಕ್ಟರ್ಗಳು ಒಂದು ಆಸ್ಪತ್ರೆಯಲ್ಲಿ 2 ಡಾಕ್ಟರ್ಗಳು ಉನ್ನತ ವ್ಯಾಸಂಗಕ್ಕೆ ಹೋದ್ರು ಅಂತ ಇಟ್ಕೊಂಡು ಸುಮಾರು 2 ವರ್ಷ ಅಂತ ಇಟ್ಕೊಳ್ಳೋದು. ಆಗ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಅವರಿಗೆ ಆ ಪೋಸ್ಟಲ್ಲಿ ಬೇರೆಯವ್ರನ್ನ ನೇಮಕಾತಿ ಮಾಡ್ಬೋದು. ಬೇರೆ ಅವಕಾಶ ಇದೆ, ಖಂಡಿತವಾಗ್ಲೂ ಅವಕಾಶ ಇದೆ. ಈಶ್ವರಮಂಗಲ ಹೌದು. ಈಗ ಅಲ್ಲಲ್ಲ, ಅದು ಅನಾಧಿಕೃತ ಗೈರಾಜರಾಗಿರೋದು. ಇದು ಸರ್ಕಾರದಿಂದಲೇ ಹೋಗೋದಂಥದ್ದು. ಇದು ವೇಕೆನ್ಸಿ ತೋರಿಸ್ತದೆ, ಅವಕಾಶ ಇದೆ. ಅದು ಅನಾಧಿಕೃತ ಗೈರಾಜರು, ಅದು 2 ವರ್ಷ ತನಕ ಅವ್ರದ್ದು ರೋಸ್ಟರಲ್ಲೇ ತೋರಿಸ್ತದೆ. ಯಾಕಂದರೆ 2 ವರ್ಷದಲ್ಲಿ ಅವ್ರು ಯಾವಾಗ ಬೇಕಾದ್ರೂ ಬಂದು ಸೇರ್ಕೊಳ್ಬೋದು. ಲಾಸ್ ಆಫ್ ಪೇ ಆಗ್ತದೆ, ಬಟ್ ಅವ್ರಿಗೆ ಒಂದು ಅವಕಾಶ ಇದೆ. ಬಟ್ ಇದು ಸರ್ಕಾರದಿಂದ ನೇಮಕ ಮಾಡೋದು, ಇದು ವೇಕೆಂಟಾಗಿ ತೋರಿಸ್ತದೆ, ಕ್ಲಿಯರ್ ಕಟ್ ವೇಕೆನ್ಸಿ ತೋರಿಸ್ತದೆ. ಬಂದೇ ಬರಬೇಕು, ಬಾಂಡ್ ತಗೊಳ್ತಾರೆ. ಬಾಂಡ್ 10 ಮಿನಿಮಮ್ 10 ಇಯರ್ಸ್ ಬಾಂಡ್ ಇರ್ತದೆ. 10 ವರ್ಷ ಅವರು ಸೇವೆ ಸಲ್ಲಿಸಲೇಬೇಕು. ಹೋಗೋದಿದ್ದರೆ ಅವರು ಭಾಳಷ್ಟು ಎಷ್ಟೋ ಗೊತ್ತಿಲ್ಲ ಎಷ್ಟೋ ಲಕ್ಷಗಳು ಸರ್ಕಾರಕ್ಕೆ ಕಟ್ಟಬೇಕಾಗ್ತದೆ. ಸೊ ಮತ್ತು ಕೋರ್ಟು ಅದಿದ್ದೆಲ್ಲ ಇರ್ತದೆ. ಸೊ ಹಾಗಾಗಿ ಓದೋರೆಲ್ಲ ಬರಲೇಬೇಕಾಗ್ತದೆ. ಈಗ ಇಲಾಖೆ ವರ್ಗಾವಣೆ ಇದೆಲ್ಲ ನಮ್ಮ ಮುಷ್ಕರ ಏನಿದೆ ಶುರುವಾಗಿದ್ದು ಇದರಿಂದನೇ. 6ನೇ ಪಾಯಿಂಟು ಇಲಾಖೆ ವರ್ಗಾವಣೆ. ಇದರಷ್ಟು ಅವೈಜ್ಞಾನಿಕವಾಗಿ ಎಲ್ಲೂ ಆಗಿಲ್ಲ. ಯಾವಾಗಲೂ ಆಗೋದಂಥದ್ದು ಏನಂದರೆ ಜನರಲ್ ಟ್ರಾನ್ಸ್ಫರ್ಸು ಮೇ ಜೂನಲ್ಲಿ ಆಗ್ತಾಯಿತ್ತು. ನಮಗೆ ತೊಂದರೆ, ಮೇ ಜೂನಲ್ಲಿ ಆದರೆ ನಾವೆಲ್ಲ ರೆಡಿ ಇರ್ತೀವಿ. ಮಕ್ಕಳದು ಸ್ಕೂಲು ಕಾಲೇಜ್ ಎಲ್ಲ ಆ ಟೈಮಲ್ಲಿ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಇದು ವರ್ಷ ಪೂರ್ತಿ ಟ್ರಾನ್ಸ್ಫರ್ ಅಂತ ಮಾಡಿಬಿಟ್ರು. ಯಾವಾಗ ಬೇಕಾದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಟ್ರಾನ್ಸ್ಫರ್. ನಮಗೆ ಎಲ್ಲ ವೃಂದದ ಟ್ರಾನ್ಸ್ಫರ್ಸು ಮತ್ತು
ಅಡ್ಮಿನಿಸ್ಟ್ರೇಟಿವ್ ಪೋಸ್ಟಲ್ಲಿ ಇರೋ ಟ್ರಾನ್ಸ್ಫರ್ಸ್ ನವಂಬರಲ್ಲಿ ಒಂದಾಯಿತು, ಮತ್ತು ಡಿಸೆಂಬರ್ ಅಂತಾಯಿತು, ಮತ್ತು ನಾವು ಕೋರ್ಟ್ಗೆ ಹೋದ್ವಿ, ಅದಕ್ಕೆ ಸ್ಟೇ ಬಂತು. ಅದಲ್ಲದೆ ಜಾನ್ವರಿಯಲ್ಲಿ CHCಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಟ್ರಾನ್ಸ್ಫರ್ ಅಂತ ಮಾಡಿ ಅವ್ರಿಗೆ ಆ್ಯಕ್ಚುಲಿ ಟ್ರಾನ್ಸ್ಫರ್ ಆಗಿದೆ. ನೋಟಿಸ್ ಬಂದಿಲ್ಲ, ಇನ್ನು ಆರ್ಡ್ರ್ ಬಂದಿಲ್ಲ, ಬಟ್ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಆಗಿದೆ, ಟ್ರಾನ್ಸ್ಫರ್ ಆಗಿದೆ. ಆರ್ಡ್ರ್ ಬಂತಾ? ಓಕೆ. ಈಗ ಇದ್ರದ್ದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 5 ಸ್ಪೆಷಲಿಸ್ಟ್ ಪೋಸ್ಟ್ ಇತ್ತು. 5 ಸ್ಪೆಷಲಿಸ್ಟು. ಒಂದು ಮಕ್ಕಳ ತಜ್ಞರು, ಹೆರಿಗೆ ತಜ್ಞರು, ಅರವೈಕಲ್ಯ ತಜ್ಞರು, ಫಿಸಿಷಿಯನ್ನು, ಮತ್ತು SM ಸೀನಿಯರ್ ಮೆಡಿಕಲ್ ಆಫೀಸರ್. ಈಗೇನು ಮಾಡಿದ್ದಾರೆ ಅಂದರೆ ಎಲ್ಲ ಪೋಸ್ಟ್ ತೆಗೆದುಬಿಟ್ಟಿದ್ದಾರೆ. ಅಲ್ಲಿ ಅವ್ರಿಗೆ MBBS ಡಾಕ್ಟರ್ಸ್ ಮಾತ್ರ ಹಾಕೋದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ. ಯಾವ ತಜ್ಞ ವೈದ್ಯರು ಅಲ್ಲಿ ಬೇಡ ಅಂತ. ಯಾವುದು CHOs ಇದ್ದಾರೆ. ನಾನು ಹೇಳ್ತಾ ಇರೋದು ಈ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ CHC, ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್. ಉಪ್ಪಿನಂಗಡಿ, ಈಶ್ವರ ಬಗ್ಗೆ ಅಲ್ಲ, ಉಪ್ಪಿನಂಗಡಿ ಇಲ್ಲಿರೋದಂಥದ್ದು ಉಪ್ಪಿನಂಗಡಿ ಮತ್ತು ಕಡಬ 2 35 ಬೆಡ್ ಹಾಸ್ಪಿಟಲಲ್ಲಿ ಲೆಕ್ಕ ಮಾಡಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಯಾರು ಡಾಕ್ಟರ್ಸೇ ಇಲ್ಲ, ಬರೀ MBBS ಡಾಕ್ಟರ್ಸ್. ಅಲ್ಲಿ OT ಇದೆ, ಎಲ್ಲ ವಿಷಯದಲ್ಲೂ ಸರ್ಜರಿ ಮಾಡೋದಂಥದ್ದು, ಹೆರಿಗೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಆದರೆ ಈಗ ಅದನ್ನೆಲ್ಲ ತೆಗೆದು ಅಲ್ಲಿ ಖಾಲಿ MBBS ಡಾಕ್ಟರ್ಸ್ ಹಾಕಿ ಇವ್ರನ್ನೆಲ್ಲ ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡೋದು ಅಂತ. ಅದು ಎಷ್ಟು ಜನರಿಗೆ ತೊಂದರೆ ಆಗ್ತದೆ ರೂರಲ್ ಏರಿಯಾಸಲ್ಲಿ ಲೆಕ್ಕ ಮಾಡಿ. ಅವ್ರಿಗೆ ಒಂದು ಹೆರಿಗೆ ತಜ್ಞ ತೋರಿಸ್ಬೇಕಂದ್ರೆ ತಾಲೂಕಿಗೆ ಬರಬೇಕು, ಎಷ್ಟೆಷ್ಟು ಕಿಲೋಮೀಟ್ರ್ ದೂರದಲ್ಲಿ ಬರಬೇಕು, ಇಲ್ಲಾಂದರೆ ಪ್ರೈವೇಟಿಗೆ ಬರಬೇಕು. ಸೊ ಇದು ರೀಸನ್ ಏನು ಗೊತ್ತಿಲ್ಲ ಯಾಕೆ ಅಂತ. ಆ್ಯಕ್ಚುಲಿ ಅಲ್ಲಿ ಬಲಪಡಿಸ್ಬೇಕು. ನಮ್ಮ ಆದಷ್ಟು ರೂರಲ್ ಏರಿಯಾಸು ಏನು ಸೆಂಟರ್ಸ್ ಇದೆ ಅದನ್ನು ಬಲಪಡಿಸ್ಬೇಕೇ ಹೊರತು ಅಲ್ಲಿಂದ ಇದ್ದದನ್ನೆಲ್ಲ ತೆಗೆದು ಇಲ್ಲಿಗೆ ಹಾಕಿದರೆ ಮತ್ತು ಅವ್ರದ್ದು ಏನು ಗತಿ. ಇದೊಂದು ಭಾಳ ಮುಖ್ಯವಾದಂಥ ಒಂದು ವಿಷಯ. ಹಾಗೆ ಈಗ ನಮ್ಮಲ್ಲಿ ಫುಡ್ ಸೇಫ್ಟಿ ಆಫೀಸರ್ ಅಂತ ಇದ್ದರು, ನಮ್ಮಲ್ಲೇ ಇದ್ದಾರೆ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಫುಡ್ ಸೇಫ್ಟಿ ಆಫೀಸರ್ ಮಹಾನಗರ ಪಾಲಿಕೆಗಳಲ್ಲೆಲ್ಲ ತೆಗೆದು ಅದನ್ನು ಮುನಿಸಿಪಾಲ್ಟಿಗೆ ಕೊಡಬೇಕು ಅಂತ ಮಾಡಿದ್ದಾರೆ. ಅದು ಯಾವ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅಂತ ತಿಳಿಸೋದಿಲ್ಲ. ಯಾಕಂದರೆ ಫುಡ್ ಸೇಫ್ಟಿ ನಾವು ಅದನ್ನು ಟೆಸ್ಟ್ ಮಾಡಿ ನಾವು ರಿಪೋರ್ಟ್ ಕೊಡೋದಂಥದ್ದು. ಒಬ್ಬರು ಈ ಇಂಜಿನಿಯರಿಗೆ ಇಲ್ಲಾಂದರೆ ಯಾರಿಗಾದರೂ ಅದನ್ನು ಹಸ್ತಾಂತರ ಮಾಡಿದರೆ ಅವರು ಮೆಡಿಕಲ್ ಆಗಿ ಏನು ರಿಪೋರ್ಟ್ ಕೊಡ್ತಾರೆ ಅಂತ ಇನ್ನೂ ನನಗೆ ಗೊತ್ತಿಲ್ಲ. ಇದನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕಾಗಿ ನಾವು ಅದಕ್ಕೆ ವಿರೋಧಿಸ್ತೀವಿ. ನಮ್ಮ ಇಲಾಖೆಯಲ್ಲಿ ಇರುವಂಥ ವೈದ್ಯ ವೃಂದದವರಿಗೆ ಆ ಪೋಸ್ಟು ಸೀಮಿತ ಮಾಡಿ ಇಡಲೇಬೇಕು ಅಂತ. FSO ಪೋಸ್ಟ್, ಫುಡ್ ಸೇಫ್ಟಿ ಆಫೀಸರ್ ಪೋಸ್ಟ್. ಮಂಗಳೂರಲ್ಲಿದ್ದಾರೆ. ಈ ತಾಲೂಕಲ್ಲಿ ಆ್ಯಕ್ಚುಲಿ ಏನಂದರೆ ತಾಲೂಕು ಆರೋಗ್ಯಾಧಿಕಾರಿನ FSO ಅಂತ ಮಾಡಬೇಕು ಅಂತ ಇತ್ತು. ಆದರೆ ಕೆಲವು ಈ ಸರ್ಕಾರದಿಂದ ಈಗ ನಾನು ಅಂದರೆ THOಗೆ ಆ ಅಧಿಕಾರ ಕೊಡಬೇಕು ಅಂತ ಇತ್ತು. ಬಟ್ ಏನೋ ರೀಸನ್ಸಿಂದ ಸರ್ಕಾರ ಇನ್ನೂ ಕೊಟ್ಟಿಲ್ಲ. ಜಿಲ್ಲೆಯಲ್ಲಿ ಒಂದೇ ಪೋಸ್ಟ್ ಸಾಕು ಅಂತ ಅವರೇ ಎಲ್ಲ ಮಾಡ್ತಾಯಿದ್ದಾರೆ. ಜನರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಯಾಕಂದರೆ ಒಂದು ಪೋಸ್ಟ್ ಇಟ್ಕೊಂಡು ಇಡೀ ಜಿಲ್ಲೆಯಲ್ಲಿ ತಿರುಗಾಡೋದಂಥದ್ದು ಭಾಳ ಕಷ್ಟ ಆಗ್ತದೆ, ಸಿಗಲ್ಲ. ಅದು ಫುಡ್ ಅಲ್ಲ, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್, ಹೆಲ್ತ್ ಇದಲ್ಲ ಇದು. ಅವರು ಸ್ವಚ್ಛತೆ ಬಗ್ಗೆ ಎಲ್ಲಿ ಈ ಪೈಪ್ ಲೀಕ್ ಆಯಿತು, ಅದು ಹೋಟೆಲ್ಗೆ ಆ್ಯಕ್ಚುಲಿ ಮಾಡಬೇಕಾಗಿರೋದು ಫುಡ್ ಸೇಫ್ಟಿ ಆಫೀಸರ್. ನಮ್ಮ ಇಲಾಖೆಯಿಂದ ಸೇರಿಕೊಂಡು ಅವರು ನಮ್ಮ ಜೊತೆಗೆ ಸೇರಿಕೊಂಡು ಅವರು ಏಕಾಏಕಿಯಾಗಿ ಹೋಗ್ಲಿಕ್ಕಿಲ್ಲ. ನಮ್ಮ ಇಲಾಖೆಯವ್ರನ್ನ ಸೇರಿಕೊಂಡೇ ಹೋಗ್ಬೇಕು. ಯಾಕಂದರೆ ಈಗ ಒಂದು ವೇಳೆಯಲ್ಲಿ ಒಂದು ಫುಡ್ಡಲ್ಲಿ ತಾರತಮ್ಯ ಇದೆ, ಹೆಚ್ಚು ಕಮ್ಮಿ ಏನೋ ಇದೆ, ಇದರಲ್ಲಿ ಪಾಯ್ಸನ್ ಇದೆ, ಇಲ್ಲ ಫ್ರೆಶ್ ಅಲ್ಲ, ಇದರಲ್ಲಿ ಇದಿದೆ ಅಂದರೆ ಅದನ್ನು ಸ್ಯಾಂಪಲ್ ನಾವು ಕಲೆಕ್ಟ್ ಮಾಡೋದಂಥದ್ದು. ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಾವು ಆ ಸ್ಯಾಂಪಲ್ನ ನಾವು ಟೆಸ್ಟಿಗೆ ಕಳಿಸೋದಂಥದ್ದು. ಅಧಿಕಾರ ನಮಗೆ ಮಾತ್ರ ಇರೋದು, ಅಧಿಕಾರ ಅವ್ರಿಗಿಲ್ಲ. ಸೊ ಹಾಗಾಗಿ ನಮ್ಮನ್ನು ಸೇರಿಸ್ಕೊಂಡೇ ಅವ್ರು ಹೋಗಬೇಕು ಹೊರತು ಅವರು ಜಂಟಿಯಾಗಿ ಹೋಗ್ಬೇಕು. ಅಲ್ಲಿ ಬರ್ತೀವಿ ಹೇಳ್ತೀವಿ. ಈಗ ಇನ್ನೊಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಿಮಗೆಲ್ಲ ಸತಾಟ ಗೊತ್ತಿರೋದೆ, ಹೊಸದೇನಲ್ಲ. ನಮ್ಮಲ್ಲಿರುವಂಥ ಖಾಲಿ ಹುದ್ದೆಗಳು, ನಾನು ಖಾಲಿ
ನಮ್ಮ ತಾಲೂಕದ್ದು ಹೇಳ್ತೀನಿ, ಅಲ್ಲ ಡಿಸ್ಟ್ರಿಕ್ಟದ್ದು ಇದೆ. ಜಿಲ್ಲೆಯಲ್ಲಿ ನಾನು ಎಲ್ಲ ವೃಂದದ್ದು ಹೇಳ್ತೀನಿ. ಎಲ್ಲ ವೃಂದದ್ದು ಟೋಟಲಿ ಪೋಸ್ಟ್ ಇರೋದು 2054 ಪೋಸ್ಟ್ ಇದೆ ನಮ್ಮ ಇಲಾಖೆಯಲ್ಲಿ. 2054 ಪೋಸ್ಟು. ಇದು ಎಲ್ಲ ಆರೋಗ್ಯ ಕೇಂದ್ರದಲ್ಲಿ ಇರುವಂಥ ಪೋಸ್ಟು, ಎಲ್ಲ ವೃಂದ ಸೇರಿ. ಇದರಲ್ಲಿ 1220 ಪೋಸ್ಟ್ ಖಾಲಿ ಇದೆ. ಅಂದರೆ ಆಲ್ಮೋಸ್ಟ್ 60% ವೇಕೆನ್ಸಿ ಇದೆ. ನಮ್ಮ ತಾಲೂಕಿಗೆ ಬಂದರೆ 146 ಪೋಸ್ಟ್ಗಳಿವೆ. ಇದರಲ್ಲಿ ABCD ಪೋಸ್ಟ್ ಅಂದರೆ A ಗ್ರೂಪ್, BCD. ಇದರಲ್ಲಿ ವರ್ಕಿಂಗ್ ಇರೋದಂಥದ್ದು 62, ಖಾಲಿ ಇರೋದಂಥದ್ದು 84. ಇದು ಅದೇ ಸಾಧಾರಣ ನೋಡಿದರೆ 146ರಲ್ಲಿ 62 ವರ್ಕಿಂಗ್. ಅಂದರೆ ಸಾಧಾರಣ ನಿಮಗೆ ಒಂದು 35% ಇದೆ, 75% ಇಲ್ಲ ಅಂತಾಯಿತು. ಸೊ ವೈದ್ಯರನ್ನು ಮಾತ್ರ ತಗೊಂಡ್ರೆ 12 ಸ್ಯಾಂಕ್ಷನ್ಡ್ ಪೋಸ್ಟು. ನಾನು ತಾಲೂಕು ಆಸ್ಪತ್ರೆಯನ್ನು ಸೇರಿಸಿಲ್ಲ, ತಾಲೂಕು ಆಸ್ಪತ್ರೆ ಬಿಟ್ಟು ನಮ್ಮದು ತಾಲೂಕು ಆಸ್ಪತ್ರೆದವ್ರಿಗೆ ಗೊತ್ತಿದೆ, ಅವ್ರು ಹೇಳ್ತಾರೆ. ಉಳಿದಾಗೆ 12 ಪೋಸ್ಟ್ ಇದೆ. ಅದರಲ್ಲಿ 7 ವರ್ಕಿಂಗ್, 5 ವೇಕೆಂಟ್ ಇದೆ. ತಾಲೂಕು ಆಸ್ಪತ್ರೆ 7 ವರ್ಕಿಂಗ್, 5 ವೇಕೆಂಟ್. ತಾಲೂಕು ಆಸ್ಪತ್ರೆಯಲ್ಲಿ 111 ಪೋಸ್ಟ್ ಇದೆ, ಎಲ್ಲ ಸೇರಿ 111ರಲ್ಲಿ 47 ವರ್ಕಿಂಗ್ ಇದ್ದಾರೆ, 54 ತೆರವು ಉಂಟು ಈಗ ಸದ್ಯಕ್ಕೆ. ಡಾಕ್ಟರ್ಸ್ಗಳಲ್ಲಿ 15 ಪೋಸ್ಟ್ ಇದೆ ಟೋಟಲ್. 15ರಲ್ಲಿ 9 ಪರ್ಮನೆಂಟು, 1 ಗುತ್ತಿಗೆ ಆಧಾರ 10 ಇದ್ದಾರೆ. 15ರಲ್ಲಿ 8 + 1 9, 8 + 1 9, 4 ತುರ್ತು ವೈದ್ಯರಿದ್ದಾರೆ, 1 9 ಉಳಿದ ಖಾಲಿ. ಸಾರಿ, ಇದು ಸ್ಯಾಂಕ್ಷನ್ಡ್ ಪೋಸ್ಟು 15 ಡಾಕ್ಟರ್ಸ್ದು, 7 ಇದ್ದಾರೆ. 15 ಅದು ಸುಳ್ಳು ಅಂತ ಇರುತ್ತೆ. ಸುಳ್ಯ ತಾಲೂಕಲ್ಲಿ ನೋಡಿದ್ರೆ ಇನ್ನೂ ಗಂಭೀರವಾಗಿದೆ. ಡಾಕ್ಟರ್ಸ್ ಎಲ್ಲ PHC ಖಾಲಿ ಇದೆ. ಸುಳ್ಯ ತಾಲೂಕದ್ದು ನೋಡಿದ್ರೆ ಅಲ್ಲಿ 6 PHC ಇದೆ, 6 ಇರಬೇಕಿತ್ತು, ಯಾರೂ ಇಲ್ಲ. 6+1 ಅರ್ಬನ್ 7ರಲ್ಲಿ 7 ಖಾಲಿ. ಅದೇ ಇದರಲ್ಲಿ ಸೇರಿಸಿದ್ರೆ ಈ ಪುತ್ತೂರು ತಾಲೂಕು ಅಟ್ಲೀಸ್ಟ್ ಒಂದು ಸ್ವಲ್ಪ ಓಕೆ. ಕಡಬದಲ್ಲಿ ಕಡಬ CHCಯಲ್ಲಿ 1 ದಂತ ವೈದ್ಯರು ಮಾತ್ರ ಇರೋದಂಥದ್ದು. ಉಳಿದಾಗೆ ಎಲ್ಲ ಪೋಸ್ಟ್ಗಳು ಖಾಲಿ. 5. ಹಾಂ, ಹೌದು, ದಂತ ವೈದ್ಯರೊಬ್ಬರು ಇದ್ದಾರೆ. ಅದು ಕೆಲವೊಂದು ಪುತ್ತೂರಲ್ಲಿ ಬರ್ತದೆ, ನಮ್ಮ ಡಿವಿಷನ್ ಆಗಿದೆ. ಎಲ್ಲ ಸೇರಿ ಪುತ್ತೂರ್ದು ಸೇರಿ ಇದೆ ಅಲ್ಲ, ನಾನು ಹೇಳಿದೆಲ್ಲ. 1 ನಿಮಿಷ, ಒಟ್ಟು ವೈದ್ಯರು ಆಯ್ತು ಹೇಳ್ತೀನಿ. 2054 ಒಟ್ಟು. ಇದರಲ್ಲಿ 180 ವೈದ್ಯರ ಇದಿದೆ ಡಿಸ್ಟ್ರಿಕ್ಟಲ್ಲಿ. 180 ಪೋಸ್ಟು. 180 ಪೋಸ್ಟ್ ಅಂದರೆ ಅದರಲ್ಲಿ ಕೆಲವು NHM ಪೋಸ್ಟ್, ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ ಕೆಲವು ಪೋಸ್ಟ್ನೆಲ್ಲ ಅದನ್ನೆಲ್ಲ ಸೇರಿಸಿ ನಾವು ಹೇಳಿದ್ರಿ. ಇವಾಗ UPHCs
ಇದೆಲ್ಲ NHM ಪೋಸ್ಟ್, ಕಾಯಂ ವೈದ್ಯರಲ್ಲ. NHM ಪೋಸ್ಟ್ ನಾವು ಕಾಂಟ್ರಾಕ್ಟ್ ಬೇಸಿಸಲ್ಲಿ ತಗೊಳ್ಳೋದಂಥದ್ದು. ಇದೆಲ್ಲ ಸೇರಿ 180. ಅದರಲ್ಲಿ ಕಾಯಂ ವೈದ್ಯರು, ನಮ್ಮ ಕಾಯಂ ವೈದ್ಯರು ಇರೋದಂಥದ್ದು 103. 180ರಲ್ಲಿ 103 ಕಾಯಂ ವೈದ್ಯರು. ಇದರಲ್ಲಿ ತೆರವು ಇರೋದು 46 ತೆರವು ಇದೆ. ಹೌದು, ಕಾಯಂನಲ್ಲಿ ಮತ್ತು ಒಟ್ಟು ಸೇರಿಸಿ. ಯಾಕಂದರೆ ಜಾಸ್ತಿ ಒಂದು ಸ್ವಲ್ಪ NHM ಇದು ಔಟ್ಸೋರ್ಸಿಂದ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಒಂದು ಸ್ವಲ್ಪ ತಗೊಳ್ತಾ ಇದ್ದಾರೆ. ಉಳಿದಾಗಿ ಕಾಯಮಲ್ಲಿ 103 ಇರೋದು. ಯಾವುದು ಅದು ತಾತ್ಕಾಲಿಕ ಅಂದರೆ ಕೆಲವೊಂದು ಇವಾಗ UPHC ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರು ಅದು NHM ನ್ಯಾಷನಲ್ ಹೆಲ್ತ್ ಮಿಷನಿಂದ ಕ್ರಿಯೇಟ್ ಆಗಿರೋ ಪೋಸ್ಟು. ಸೊ ಎಲ್ಲ ವೃಂದದವರು NHM ಸ್ಟಾಫ್ಗಳೇ, ಅದರಲ್ಲಿ ಪರ್ಮನೆಂಟ್ ಸ್ಟಾಫ್ ಅಂತ ಇಲ್ಲ. ಅದರಲ್ಲಿ ಅವರಲ್ಲಿ 8-9 ಇದ್ದಾರೆ, 9 ಕೂಡ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇರೋದಂತೆ ಹಾಗೆ. ಸೊ ಅಲ್ಲಿ ಕಾಯಂ ವೈದ್ಯರನ್ನ ಹಾಕೋದಿಲ್ಲ. ಸೊ ಅಲ್ಲಿ NHM ಪೋಸ್ಟ್ ಇರೋರಿಗೆ ಯಾವ ಪೋಸ್ಟಲ್ಲಿ ಆಯ್ಕೆ ಆಗಿರ್ತಾರೆ ಹಾಗೆ. ಸೊ 46 ಖಾಲಿ ಇದೆ. 103ರಲ್ಲಿ ಕಾಯಮು. ನಮ್ಮ ಹೆಲ್ತ್ ಮಿನಿಸ್ಟ್ರಿಗೆ 4-5 ಸಲ ನಾನು ಇದ್ರ ಬಗ್ಗೆ ವಿವರ ಮಾಡಿದ್ದೀನಿ, ಹೇಳಿದ್ದೀನಿ. ರಿಟರ್ನ್ ಆಗಿ 2 ಸಲ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಅದು ಸಭೆಯಲ್ಲೇ ಕೊಡೋದು, ಅವರಿಗೆ ಕೊಡಬೇಕಾಗುತ್ತೆ. ಅದಕ್ಕೆ ಹೇಳ್ತೀನಿ ನಾನು ಈಗ ಇಲ್ಲ, ನಾನು ಕ್ಲಿಯರ್ ಅಂತ ನಾನು ಪತ್ರಿಕಾಗೋಷ್ಠಿಯಲ್ಲೇ ಆಗಲಿ ನಾನು ಯಾವತ್ತಿಗೂ ನಾನು ಹೇಳಿಲ್ಲ. ನಾನು ಯಾವತ್ತಾದರೂ ಒಂದು ಹೇಳಿದ್ದಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳಿದರೆ ಯಾವುದಾದ್ರೂ ತೆಗೆದು ತೋರಿಸ್ಬಿಡಿ, ನಾನು ಒಪ್ಕೊಳ್ತೀನಿ. ನಾನು ಖಂಡಿತವಾಗಲೂ ಹೇಳಿಲ್ಲ. ನಾನು ಇವತ್ತು ಕೂಡ ನಾನು ಹೇಳ್ತಿರೋದು ಏನಂದರೆ, ನಾನು KGM ಅಧ್ಯಕ್ಷನ ಪೋಸ್ಟಲ್ಲಿ ಇರೋ ಕಾರಣ ನಾನು ಈ ಪತ್ರಿಕಾಗೋಷ್ಠಿ ಮಾಡಲಿಕ್ಕಾಯಿತು. ನಾನು TH ಪೋಸ್ಟಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ನನಗೆ ಅನುಮತಿಯೇ ಇಲ್ಲ. ಹಾಗಾಗಿ ಇದು ಮಾಡೋದಂಥದ್ದು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಮಾತ್ರ ಅವರ ಪೋಸ್ಟಲ್ಲಿ. ನಾನು TH ಆಗಿ ಇವತ್ತು ಮಾಡ್ತಾರೆ, ನಾನು ಅಧ್ಯಕ್ಷನಾಗಿ KGM ಅಧ್ಯಕ್ಷನಾಗಿ ಮಾಡ್ತಾಯಿದ್ದೀನಿ. ಸೊ ಸರ್ ಹಾಂ, ಸೊ ನೋಡಿ, ಈಗ ಎಲ್ಲ ವೇಕೆನ್ಸಿ ಫಿಲ್ ಮಾಡಬೇಕಂತ ಇದೆ. ಮತ್ತು ಒಂದು ಸಾಧಾರಣ 6,000 ನೌಕರರು ಸಿಬ್ಬಂದಿಗಳಿದ್ದಾರೆ ನಮ್ಮಲ್ಲಿ. ಇದು ಈ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ, ಅದೇ NHM ಪೋಸ್ಟಲ್ಲಿ 6,000 ಸ್ಟೇಟಲ್ಲಿ. ಇದರಿಂದ ಇವರಿಗೆ ವೇತನವೇ ಕೊಡೋದಿಲ್ಲ. 5-4 6 ತಿಂಗಳಿಗೆ ಒಂದು ಸಲ ಕೊಡೋದಂಥದ್ದು. ಇದು ಎಷ್ಟು ಸರಿ? ಲಾಸ್ಟ್ ಟೈಮು ನಿಮಗೆ ಪ್ರತಿಭಟನೆ ಮಾಡಿ ಅವ್ರಿಗೆ 6 ತಿಂಗಳ ನಂತರ ಸಿಕ್ತು. ನಿಮಗೆಲ್ಲ ಬಹುಶಃ ಗೊತ್ತಿರುತ್ತೆ, ಕೊಲ್ಲಮುಗ್ರದ್ದು ಒಂದು ಡಾಕ್ಟ್ರು ಲಾಸ್ಟ್ ಟೈಮ್, ಅದು 2 ಕೂಡ 50-50 ಮ್ಯಾಚಿಂಗ್ ಗ್ರ್ಯಾಂಟ್ಸ್. ಸೊ ನಿಮಗೆ ಗೊತ್ತಿರ್ಬೋದು, ಡಾಕ್ಟರ್ ಕುಲ್ದೀಪ್ ಅಂತ ಒಂದು ರಿಸೈನ್ ಮಾಡಿ ಅದೊಂದು ಸ್ವಲ್ಪ ಇಶ್ಯೂ ಆಯಿತು, ನನಗೆ ಸಂಬಳ ಬರಲಿಲ್ಲ, ಅದಕ್ಕೆ ಕೊಡಬೇಕು ಅಂತ. ಆಗ ಟಪ್ಪಂತ 6 ತಿಂಗಳದ್ದು ಕೊಟ್ಟರು. ಅಲ್ಲಿಗೆ ಲಾಸ್ಟು, ಅದು ಇನ್ನೂ ಬಂದಿಲ್ಲ ಬೇರೆ. ಹಾಗಾಗಿ ಟೈಮ್ಗೆ ಕೆಲಸ ಮಾಡ್ತಾರೆ. ಆ ತಿಂಗಳು ಕೊನೆ ಆಗುವಾಗ ಇಲ್ಲ ಬರೋ ತಿಂಗಳು ಮೊದಲನೇ ವಾರದಲ್ಲಿ ಅವರಿಗೆ ಸಂಬಳ ಸಿಕ್ಕಬೇಕು ಅಂತ ನಮ್ಮ ವಿನಂತಿ. ಮತ್ತು ಇನ್ನೊಂದು, ಗುತ್ತಿಗೆ ಆಧಾರದ ಮೇಲೆ ಯಾರೆಲ್ಲ ಇದ್ದಾರೆ ಮತ್ತು NHM ಸ್ಟಾಫ್ ಯಾರಿಗೆ ಎಲ್ಲ ಇದ್ದಾರೆ ಅವ್ರಿಗೆ ಒಂದು ಸೇವಾ ಭದ್ರತೆ ಕೊಡಬೇಕು. ಆದಷ್ಟು ಅವ್ರನ್ನ ಕಾಯಂಗೊಳಿಸ್ಬೇಕು. ಯಾಕಂದರೆ ಅವರು ವೈದ್ಯರಾಗಲಿ ಅರವೈದ್ಯಕರಾಗಲಿ NHM ಸ್ಟಾಫು ನಾರ್ಮಲ್ ಸ್ಟಾಫ್ ಹೇಗೆ ಕೆಲಸ ಮಾಡ್ತಾರೆ ಸೇಮ್ ಡ್ಯೂಟೀಸ್ ನಿಭಾಯಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಸೇವೆ ಭತ್ಯೆ ಕೂಡ ಜಾಸ್ತಿ ಕೊಡಬೇಕು. ಹಾಗೆ ಇದನ್ನು ಏನೋ ಆದಷ್ಟು ಅವ್ರನ್ನ ಕಾಯಂಗೊಳಿಸ್ಬೇಕು ಅಂತ. ಮತ್ತು ಅವರಿಗೆ ಕೂಡ ಏನಂದರೆ ಭತ್ಯೆಗಳು, ವೇತನದಲ್ಲಿ ಭತ್ಯೆ ಇದೆ ಅಂದರೆ ಅವ್ರಿಗೆ ಇನ್ಸೆಂಟಿವ್ಸ್ ಅಂತ ಕೊಡ್ತೀವಿ. ಇಷ್ಟಿಷ್ಟು ಟಾರ್ಗೆಟ್ ಅಚೀವ್ ಮಾಡಿದರೆ ಇಷ್ಟಿಷ್ಟು ಅವ್ರಿಗೆ ಇಷ್ಟು. ಅದು ಕೂಡ ಕಾಲಕ್ಕೆ ಬರೋದಿಲ್ಲ. ನಿಮಗೆ ಗೊತ್ತಿದ್ದಾಗೆ ಆಶಾ ಕಾರ್ಯಕರ್ತರು ಕೂಡ ಇದ್ದಾರೆ ಇದರಲ್ಲಿ. ಅವರು ಇದು ಕಾಂಟ್ರಾಕ್ಟ್ ಬೇಸಿಸಲ್ಲಿರುವಂಥ ಅವ್ರಿಗೂ ಕೂಡ ಪಾಪ 4-5 ತಿಂಗಳಿಗೆ
ಅವ್ರು ಇರೋದೇ ಸಂಬಳದಲ್ಲಿ ಭಾಳ ಕಮ್ಮಿ. ಅವ್ರಿಗೆ ಈ ಭತ್ಯೆಗಳೇ ಅವ್ರನ್ನ ಸ್ವಲ್ಪ ಜೀವನ ಸಾಗಿಸ್ತದೆ. ಆ ಭತ್ಯೆಗಳನ್ನೇ 4-5 ತಿಂಗಳು ಕೊಡದೇ ಇದ್ದರೆ ಏನಾಗ್ತದೆ? ಸೊ ಆಗ್ತಾ ಇದೆ. ಯಾಕಂದರೆ ಅವ್ರದ್ದು ಕೂಡ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ 1,000 ಒಂದು ಆಶೆಗೆ 1,000 ಜನಸಂಖ್ಯೆ ಬೇಕು ಅಂತಿದೆ. ಆದರೆ ಕೆಲವು ನಮ್ಮ ಕಾಡು ಗುಡ್ಡ ಪ್ರದೇಶ ಎಲ್ಲ ಇದೆ, ಈ ಬಿಲಿನೆಲೆ ಸೈಡು ಆ ಸೈಡು, ಅಲ್ಲಿ 850 900 ಇದ್ದಾರೆ ಜನಸಂಖ್ಯೆ. ಹಾಗಾಗಿ ಅವ್ರನ್ನ ತೆಗಿಬೇಕು. ಅವ್ರಿಗೆ ಪಾಪ್ಯುಲೇಷನ್ ಇದು ಮ್ಯಾಚ್ ಆಗೋದಿಲ್ಲ. ಅದನ್ನು ಇನ್ನೊಂದು ಏರಿಯಾಗೆ ಮಿಕ್ಸ್ ಮಾಡಿ ಅದನ್ನು ಮಾಡಿ ಅಂತ. ಹಾಗಾಗಿ ಆ ಲೆಕ್ಕದಲ್ಲಿ ಹೋದರೆ ಸಾಧಾರಣ 27 ಜನ ಆಶಾನವ್ರನ್ನ ನಮ್ಮ ಇದು ಕೈ ಬಿಡಬೇಕಾಗ್ತದೆ. ಇದು ಭಾಳ ಅನ್ಯಾಯ. ಅದು ಅವರು ಕೂಡ ಮೊನ್ನೆ ಮನವಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು, ನಮಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲ ವೈದ್ಯರು, ತಜ್ಞ ವೈದ್ಯರಿಗೆ CGHS ಸ್ಕೇಲು ಇಲ್ಲಾಂದರೆ ಸೆಂಟ್ರಲ್ AICTE, ಅದು ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ದು ವೇತನ ನೀಡಬೇಕು ಅಂತ ನಾವೊಂದು ಇದು ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಏನಂದರೆ, ಮುಂಚೆಯಿಂದಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ NPA ಅಂತ ಕೊಡೋದಿಲ್ಲ, ನಾನ್ ಪ್ರಾಕ್ಟೀಸಿಂಗ್ ಅಲವೆನ್ಸ್ ಅಂತ ವೈದ್ಯರಿಗೆ ಕೊಡೋದಿಲ್ಲ. ಹಾಗಾಗಿ ನಮಗೆ 4.5 ಗಂಟೆ ನಂತರ ನಾವು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ಬೋದು ಅಂತ ನಿಯಮ ಇದೆ. ಮಾಡ್ತಾನೂ ಇದ್ದೀವಿ. ಮಾಡೋರು ಮಾಡ್ತಾರೆ, ಮಾಡದಿದ್ದರು ಸುಮ್ಮನೆ ಇರ್ತಾರೆ. ಆದರೆ ಈಗ ಅದಕ್ಕೆ ಒಂದು ಅಡಚಣೆ ಹಾಕಿದ್ದಾರೆ. ಏನಂದರೆ, ನೀವು ಖಾಲಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಮಾತ್ರ ನೋಡ್ಬೋದು, ಪ್ರೈವೇಟಲ್ಲಿ ಒಳರೋಗಿಗಳನ್ನ ನೋಡಬಾರ್ದು ಅಂತ. ಇದು ಒಂದು ಹೆರಿಗೆ ತಜ್ಞರು ಏನಾದರೂ ಪ್ರೈವೇಟ್ ಮಾಡ್ತಾರೆ ಅಂದರೆ ಹೇಗೆ ಮಾಡೋದು ಅಂತ ಇನ್ನೂ ನನಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ಹೆರಿಗೆ ಮಾಡೋದು ದಾಖಲಾತಿ ಮಾಡಿಕೊಂಡೇ ಹೆರಿಗೆ ಮಾಡಬೇಕೆ ಹೊರತು, ಮತ್ತು ಸರ್ಜರಿ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸರ್ಜರಿ ಮಾಡಬೇಕಂದ್ರೆ ದಾಖಲಾತಿ ಆಗಲೇಬೇಕು. ಸೊ ಹಾಗಾಗಿ ಎಕ್ಸ್ಟ್ರೀಮ್ಲಿ ಇದು ಏನಂದರೆ ಅವೈಜ್ಞಾನಿಕವಾಗಿ ಇದು ಮಾಡಿರೋದಂಥದ್ದು. ನಮ್ಮ ಬಂದಿದೆ ಆರ್ಡ್ರ್ ಬಂದಿದೆ. ಸೊ ಅದನ್ನು ತೆಗಿಬೇಕು ಮತ್ತು ಮುಂಚಿನ ಥರನೇ ನಮಗೆ ಇದು ಮಾಡಬೇಕು ಅಂತ. ಸೊ ಇದು ನಮ್ಮ ಕಾಮನ್ ಬೇಡಿಕೆಗಳು, ಅಂದರೆ ಎಲ್ಲ ವೃಂದದವರು ಸೇರಿ ಮಾಡಿರೋದಂಥದ್ದು. ನಮ್ಮಲ್ಲಿ ಬೇಡಿಕೆಗಳು ಪ್ರತಿ ವರ್ಷ ನಾವು ಆ್ಯಡ್ ಆಗ್ತಾನೇ ಇರ್ತದೆ. ಇನ್ನೂ ಹೇಳಬೇಕಂದ್ರೆ ಇನ್ನೂ ಬೇಡಿಕೆಗಳು ತುಂಬ ಇತ್ತು. 18-19 ಇತ್ತು ನಾವು ಇದರಲ್ಲಿ ನಮ್ಮ ಮೀಟಿಂಗ್ ಆದಾಗ. ಬಟ್ ಅದನ್ನೆಲ್ಲ ಕರ್ಟೈಲ್ ಮಾಡಿ ಆದಷ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಮಗೆ ಏನಾಗಬೇಕು ಅಂತ ಮಾಡಿ ಇದು ಮಾಡಿರೋದಂಥದ್ದು ಕಟ್ ಶಾರ್ಟ್ ಮಾಡಿ. ಮತ್ತು ಎಲ್ಲ ಕ್ಯಾಡರ್ಸು, ನಾವು ವೈದ್ಯರಂದರೆ ಖಾಲಿ ವೈದ್ಯರದ್ದು ಮಾತ್ರ ಇದರಲ್ಲಿಲ್ಲ, ಎಲ್ಲ ಕ್ಯಾಡರ್ಸನ್ನು ನಾವು ಇನ್ಕ್ಲೂಡ್ ಮಾಡಿದ್ವಿ. ಹಾಗಾಗಿ ಬರೋ ದಿನ ಆಸ್ಪತ್ರೆಯಲ್ಲಿರೋ ಎಲ್ಲ ಕ್ಯಾಡರ್ಸು ಕೂಡ ನಮಗೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ನಮಗೆ ವೈದ್ಯರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಮಗೆ ಕಾಯಮ್ಮಲ್ಲಿ ಇದ್ದವ್ರಿಗೆ ನಮಗೆ ತೊಂದರೆ ಇಲ್ಲ, ಟೈಮಿಗೆ ಬರ್ತದೆ. ಒಂದು ಸ್ವಲ್ಪ ಡಿಲೇ ಆದರೂ ಬರ್ತದೆ. ಅವರು ನಮ್ಮ PHCO, ನಮ್ಮ ಜಿಲ್ಲೆ ಅಧ್ಯಕ್ಷ PHCOಸ್ ಸ್ಟಾಫ್ ಇವರು ಇರ್ತಾರಲ್ಲ, ನಮ್ಮ ANMs, NHM ನೋಡಿ ನಾನು ಹೇಳ್ತಿರೋದಂದರೆ, ನಮಗೆ ಈಗ ZP ಅಂಡರ್ ನಾವಿದ್ದೀವಿ. ZP ಅಂಡರ್ ಇರೋ ತನಕ ನಮಗೆ ಅನುದಾನ ಬಂದರೆ ಬಂತು, ಇಲ್ಲಾಂದರೆ ಇಲ್ಲ ಅಂತ ಆಗ್ತದೆ. ನಮಗೆ ಸ್ಟೇಟ್ ಹೆಡ್ಗೆ ಹಾಕಿದರೆ ಬೇರೆದೆಲ್ಲ ಸ್ಟೇಟ್ ಹೆಡ್ಡಲ್ಲಿದೆ. ಸ್ಟೇಟ್ ಹೆಡ್ಡಲ್ಲಿ ಹಾಕಿದರೆ ನಮಗೆ ಸಮಸ್ಯೆ ಬರೋದಿಲ್ಲ. ಸ್ಟೇಟ್ ಹೆಡ್ ಅದು ಸಮಸ್ಯೆ ಬರೋದಿಲ್ಲ. ನಮಗೆ ಇಲ್ಲಿ ಏನಿದೆ ಅನುದಾನ ಕೆಲವು ಅದಕ್ಕೆ ಇದು ಮಾಡಿದರೆ ನಮ್ಮಲ್ಲಿ ZP ಅಂಡರ್. ಸೊ ಹಾಗಾಗಿ ನಮಗೆ ಇದು ಸಮಸ್ಯೆ ಇದೆ. ಮತ್ತು ಎಲ್ಲ NHM ಸ್ಟಾಫು PHCOಸ್ ಯಾರೆಲ್ಲ NHM ಸ್ಟಾಫ್ ಇದೆ ಎಲ್ಲರಿಗೂ ಡಿಲೇ. ನಮ್ಮ 3-4 ತಿಂಗಳು ಡಿಲೇ ಆಗ್ತಾಯಿದೆ NHM ಸ್ಟಾಫ್ಸ್ ಎಲ್ಲರಿಗೂ. ಯಾರಿಗೂ ನಮಗೆ ಕಾಯಂ ಇದ್ದವ್ರಿಗೆ ಒಂದು ಸ್ವಲ್ಪ ನಾವು ಸೇವಾ ಭದ್ರತೆ ಇದೆ, ನಮಗೆ ಇದ್ರದ್ದು ಭದ್ರತೆ ಇದೆ. ಆದರೆ ಔಟ್ಸೋರ್ಸಿಂಗ್ NHM ಸ್ಟಾಫ್ಗೆ ಯಾರಿಗೂ ಇಲ್ಲ. ಎಲ್ಲವೂ ಇದು 3-4 ತಿಂಗಳಿಗೆ ಇದು ಬರೋದಂಥದ್ದು, ಸಂಬಳ ಬರೋದಂಥದ್ದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then.
Introducing the hot and techy Brezza SCNG. Cool new SCNG tech for a cool new generation.